ಒಂದು ಕಾಲದಲ್ಲಿ ವಿಫಲವಾಗಿದ್ದ ಮಂಗಳೂರಿನ ಕೆರೆಗಳು ಕಾಲಕ್ರಮೇಣ ಮುಚ್ಚಿ ಹೋದವು. ಆದರೆ ಖುಷಿಯ ಸಂಗತಿ ಅಂತಂದ್ರೆ ಪ್ರಸ್ತುತ ಮತ್ತೆ ಮುಚ್ಚಿ ಹೋಗಿದ್ದ ಪಾಳು ಕೊಂಪೆಯಲ್ಲಿದ್ದ ಕೆರೆಗಳು ಒಂದೊಂದಾಗಿ ಪುನರ್ಜೀವನಗೊಳ್ತಾ ಇವೆ. ಗುಜ್ಜರ ಕೆರೆಯನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಉದ್ಯಾನವನ ನಿರ್ಮಿಸಿದ ಬಳಿಕ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ. ಇದೀಗ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಗರದ ಮೊಯ್ಲಿ ಕೆರೆಯನ್ನ ಕೂಡ ಅಭಿವೃದ್ಧಿಪಡಿಸುವತ್ತ ಚಿತ್ತ ನೆಟ್ಟಿದೆ. ಮಂಗಳೂರು ಮಹಾನಗರಿ ಪ್ರಸ್ತುತ ಸ್ಮಾರ್ಟ್ ಸಿಟಿ ನಗರಿಯಾಗುತ್ತಿದ್ದರೂ ಇಲ್ಲಿ ಈ ಹಿಂದೆ 10 ಹಲವು ಕೆರೆಗಳಿಂದ ನಗರ ಕಂಗೊಳಿಸುತ್ತಿತ್ತು. ಕುಡಿಯುವ ನೀರಿಗೆ ಯಾವುದೇ ರೀತಿಯ ಕೊರತೆ ಕೂಡ ಇರಲಿಲ್ಲ. ಆದರೆ ಕಾಲ ಕಳೆದಂತೆ ಮಂಗಳೂರು ನಗರ ತುಂಬೆ ವೆಂಟೆಡ್ ಡ್ಯಾಂ ಆಶ್ರಯ ಪಡೆಯಬೇಕಾಯಿತು. ಇದೀಗ ಜಿಲ್ಲಾಡಳಿತ, ಮಂಗಳೂರು ಸ್ಮಾರ್ಟ್ ಸಿಟಿ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮಂಗಳೂರು ನಗರ ಪಾಲಿಕೆಯ ವಿಶೇಷ ಆಸಕ್ತಿಯೊಂದಿಗೆ ನಗರದ 10 ಹಲವು ಕೆರೆಗಳನ್ನು ಅಭಿವೃದ್ಧಿಪಡಿಸಲು ಇದೀಗ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದು, ಗುಜ್ಜರ ಕೆರೆ ಬಳಿಕ ಜಪ್ಪು ಮಹಾಕಾಳಿ ಪಡ್ಪು ಬಳಿ ರೈಲ್ವೆ ಗೇಟಿನ ಹಳಿ ಸಮೀಪದ 40 ಸೆಂಟ್ಸ್ ಜಾಗದಲ್ಲಿ ಮೊಯ್ಲಿ ಕೆರೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈಗಾಗಲೇ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಮೊಯ್ಲಿ ಕೆರೆಯನ್ನ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂಡ ಅಭಿವೃದ್ಧಿಪಡಿಸುತ್ತಿದ್ದು, ಕೇವಲ 6 ತಿಂಗಳಲ್ಲಿ ಕಾಮಗಾರಿಯನ್ನ ವೇಗವಾಗಿ ನಡೆಸಲಾಗಿದ್ದು, ಇಲ್ಲಿ ನೀರಿನ ಲಭ್ಯತೆ ಕೂಡ ಸಾಕಷ್ಟಿದೆ. ಕೆರೆ ಸುತ್ತಮುತ್ತ 10 ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಇಂಟರ್ಲಾಕ್, ವಾಕಿಂಗ್ ಟ್ರ್ಯಾಕ್, ಕುಳಿತುಕೊಳ್ಳಲು ಬೆಂಚಿನ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅತ್ಯುತ್ತಮ ಬೆಳಕಿನ ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗುತ್ತಿದೆ ಎನ್ನುತ್ತಾರೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಕಸಗಳು, ಪ್ಲಾಸ್ಟಿಕ್ನ ರಾಶಿಗಳು ಇದ್ದ ಆ ಭಾಗದಲ್ಲಿ ಕೆಲಸವನ್ನು ಮಾಡುವುದಾದರೂ ಹೇಗೆ ಎಂಬ ಒಂದು ಪ್ರಶ್ನೆ ಎದ್ದಿತ್ತು. ಆದರೆ ನಮ್ಮ ಇಂಜಿನಿಯರಿಂಗ್ ಟೀಮು, ಕಾಂಟ್ರಾಕ್ಟುದಾರರು ಬಹಳಷ್ಟು ಕೆಲಸಗಳನ್ನು ಮಾಡಿ ಆ 40 ಸೆಂಟ್ ಪ್ರದೇಶದಲ್ಲಿ ಆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಇವತ್ತು ಸುಮಾರು 6 ತಿಂಗಳಲ್ಲೇ ಈ ಒಂದು ಕೆರೆಯ ಅಭಿವೃದ್ಧಿ ಭಾಳ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಒಂದು ಒಳ್ಳೆಯ ನೀರಿನ ಲಭ್ಯತೆ ಆ ಒಂದು ಕೆರೆಯಲ್ಲಿ ನಮಗೆ ಬಂದಿದೆ. ಈ ಕೆರೆಯ ಸುತ್ತಮುತ್ತ ಇವತ್ತು ಆ ಜಾಗವನ್ನು ಸಮತಟ್ಟು ಮಾಡುವಂಥದ್ದು ಮತ್ತು ಇಂಟರ್ಲಾಕ್ಸನ್ನು ಅಳವಡಿಸುವ ಮುಖಾಂತರ ಅಲ್ಲಿ ಒಂದು ಒಳ್ಳೆಯ ವಾಕಿಂಗ್ ಟ್ರ್ಯಾಕನ್ನು ಸಹ ಕೊಡಬೇಕು. ಅಲ್ಲಿಯ ಹಿರಿಯ ನಾಗರಿಕರಿಗೆ ಬಂದು ಕೂತ್ಕೊಳ್ಳುವಂತಹ ಒಂದು ಸ್ಥಳವನ್ನು ಸಹ ಕೊಡಬೇಕು. ಅದಕ್ಕೆ 4 ಭಾಗದಲ್ಲಿ ಬೆಂಚಸ್ಸನ್ನು ಹಾಕುವ ಮುಖಾಂತರ ಅದನ್ನು ಸಂಪೂರ್ಣವಾಗಿ ಉತ್ತಮಪಡಿಸಿ ಜನರಿಗೆ ಮತ್ತೊಂದು ಅವಕಾಶವನ್ನು ಆ ಭಾಗದಲ್ಲಿ ಕೊಡಬೇಕು ಅಂತ ಸರ್ವ ರೀತಿಯ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಕೇವಲ ಮೊಯ್ಲಿ ಕೆರೆ ಅಷ್ಟೇ ಅಲ್ಲದೆ ನಗರದಲ್ಲಿ ಈಗ ಗುಜ್ಜರ ಕೆರೆಯನ್ನ ಅಭಿವೃದ್ಧಿ ಮಾಡಿದ್ದೇವೆ. ಕುಲಶೇಖರ ಕೆರೆ, ಜಪ್ಪಿನ ಮಗರು ಬಳಿ, ಬಜಾಲ್ ಬಳಿ ಕೆರೆಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ ಎನ್ನುತ್ತಾರೆ ರವಿಶಂಕರ್. ಆ ಕೆರೆಯ ಮುಖಾಂತರ ಇವತ್ತು ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಜಪ್ಪಿನ ಮಗರು ಪ್ರದೇಶದಲ್ಲಿ ಬಂದಿದೆ. ಅದರ ಪಕ್ಕದಲ್ಲೇ ಕರ್ಮಿಸ್ಥಾನ ಎಂಬ ಒಂದು ದೈವಸ್ಥಾನ ಇದೆ. ಅದು ಒಂದು ಬಹಳ ಪ್ರಸಿದ್ಧಿಯಾದಂತಹ ದೈವಸ್ಥಾನ ಆಗಿದ್ದರಿಂದ ಆ ಕರ್ಮಿಸ್ಥಾನದ ಮೂಲವಾದ ಈ ಕೆರೆಯನ್ನು ಸಹ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಅದೇ ರೀತಿ ಬಜಾಲ್ನಲ್ಲಿ ನಾವೊಂದು ಬಜಾಲ್ ಕೆರೆ ಅಂತ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಅದು ಬರೀ ಇನ್ನು ಉದ್ಘಾಟನೆಗೆ ಬಾಕಿ ಇದೆ. ಅದೇ ರೀತಿ ಮಂಗಳೂರಿನ ಪ್ರಖ್ಯಾತ ಕುಲಶೇಖರದ, ಅಂದರೆ ಕುಲಶೇಖರ ರಾಜ್ಯವನ್ನು ಮಾಡುವಾಗ ಅಲ್ಲಿಯ ದೇವರುಗಳಿಗೆ ಜಳಕವನ್ನು ಮಾಡಲು ಕುಲಶೇಖರ ಕೆರೆಗೆ ಬರುವಂಥದ್ದು ವಾಡಿಕೆ ಇತ್ತು. ಅದು ಸಂಪೂರ್ಣವಾಗಿ ಹಾಳಾಗಿತ್ತು. ಆ ಭಾಗದಲ್ಲಿ ಜನ ಬರೀ ಮಾತಾಡೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅಲ್ಲಿಗೆ ಸುಮಾರು 25-30 ಸೆಂಟು ಜಾಗದಲ್ಲಿ ನಾವು ಕುಲಶೇಖರದ ಕೆರೆಯನ್ನು ಸಹ ನಾವು ಇವತ್ತು ಅಭಿವೃದ್ಧಿ ಮಾಡುವ ಮುಖಾಂತರ ಅದಕ್ಕೆ ಒಂದು ಪುನರ್ಜೀವವನ್ನು ಕೊಟ್ಟಿದ್ದೇವೆ. ಸೋಮೇಶ್ವರ ಕೆರೆ, ಬೈರಾಡಿ ಕೆರೆ, ಜೋಗಿಮಠ ಕೆರೆ, ಡಾಕ್ಟರ್ಸ್ ಕಾಲನಿ ಕೆರೆ,
ಬಜಾಲ್ ಕೆರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯಾಗಲಿದ್ದು 30 ಕೆರೆಗಳನ್ನು ಪುನರ್ಜೀವನಗೊಳಿಸಲು ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಈ ಮೂಲಕ ಮಂಗಳೂರಿನಲ್ಲಿ ಮುಚ್ಚಿ ಹೋಗಿದ್ದ ಬಹುತೇಕ ಕೆರೆಗಳನ್ನು ಪುನರ್ಜೀವನಗೊಳಿಸುವ ಕಾಯಕಲ್ಪಕ್ಕೆ ಮುಂದಾಗಿರುವುದು ಪ್ರಗತಿಯ ಸಂಕೇತ. ಜೊತೆಗೆ ಕೆರೆ ಅಭಿವೃದ್ಧಿಯ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯೂ ಆಗುವುದಲ್ಲದೆ ಪರಿಸರದ ಮಂದಿಗೆ ಸಂಜೆಯ ಆಹ್ಲಾದಕರ ವಾತಾವರಣದಲ್ಲಿ ಒಂದಷ್ಟು ಹೊತ್ತು ಕಳೆಯಲು ಇಂತಹ ಪಾರ್ಕ್ಗಳು ಕೂಡ ಪೂರಕವಾಗಲಿದೆ. ಗಣೇಶ್ ಪೂಜಾರಿ, ನಮಕೊಡ್ಲ ನ್ಯೂಸ್ 24/7.